ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಮೊನ್ನೆ ಗುರುವಾರದ ಅವತ್ತು ಆ್ಯಕ್ಚುಲಿ ಅನಂತೇಶ್ವರ ರಥೋತ್ಸವ ಇತ್ತು. ಆವತ್ತಿನ ಈ ಶ್ರೀಕೃಷ್ಣನ ಅನಂತಾಸನ ಅಲಂಕಾರ ನೋಡ್ಕೊಂಡು ಬನ್ನಿ. ನನಗೆ ಉತ್ಸವಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಮಧ್ಯಾಹ್ನ ಭೋಜನ ಶಾಲೆಯಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಕ್ಚುಲಿ ಇದು ಶುಕ್ರವಾರದ ಅಲಂಕಾರ. ಸ್ವಲ್ಪ ಚಿಕ್ಕ ಚಿಕ್ಕ ಒಂದು ಫೋಟೋಸನ್ನೆಲ್ಲ ಹಾಕ್ತಾ ಬರ್ತೇನೆ. ಆ ನಂತರ ನೋಡಿ, ಇದು ನಿನ್ನೆ ಅಲಂಕಾರದ ಫೋಟೋ. ಆಮೇಲೆ ಮುಂಗುರವಳ್ಳಿ ಅಥವಾ ಅಸ್ಥಿ ಶೃಂಖಲ ಗಿಡದೊಂದು ಚಟ್ನಿ ಮಾಡೋಣ. ಯಾರಿಗೆ ಈ ಗಂಟು ನೋವು, ಅದು ಕ್ಯಾಲ್ಶಿಯಂ ಕಡಿಮೆ ಇರುವಂಥದ್ದು ನೋಡಿ, ಈ ಬಳ್ಳಿಯಿಂದ ಒಂದು ಚಟ್ನಿ ಮಾಡಿಕೊಂಡು ತಿನ್ನಬೇಕು. ನೋಡಿ, ಇದು ಈ ಥರ ಬಳ್ಳಿ ಥರ ಹೋಗುತ್ತೆ. ತುಂಬ ಎಳೆದಾದ ಒಂದು ಸ್ವಲ್ಪ ಪೋರ್ಷನ್ ತೆಕ್ಕೊಂಡು ನೋಡಿ, ಈ ಥರ ತೆಕ್ಕೊಂಡು ನೋಡಿ. ಅದು ಕೆಲವು ಏನು ಗೊತ್ತಾ, ಇದರಲ್ಲಿ ಇದು ನೋಡಿ, ಇದು 4 ಮೂಲೆದ್ದು 5 ಮೂಲೆದ್ದೆಲ್ಲ ಇರುತ್ತೆ ಅಂತೆ, ರೌಂಡ್ ಇದ್ದಿರುತ್ತೆ ಅಂತೆ, 2-3 ವೆರೈಟಿಯಲ್ಲಿ ಬರುತ್ತೆ ಅಂತೆ. ಇದು ಈ ಮುಂಗರವಳ್ಳಿ ಅಥವಾ ಅಸ್ಥಿ ಶೃಂಖಲ. ಈ ಬೋನ್ಗಳಲ್ಲಿ ಏನೇ ತೊಂದರೆ ಇದ್ದರೆ ಇದರದೊಂದು ಚಟ್ನಿ ಅಥವಾ ಗಂಜಿ ಮಾಡ್ಕೊಂಡು ತಿಂತಾರೆ. ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಬಾಣಲಿಗೆ ನೋಡಿ, ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ, ಒಂದು ಅರ್ಧ ಚಮಚಷ್ಟು ಕೊತ್ತಂಬರಿ, ಒಂದು 4-5 ಕಾಳಷ್ಟು ಮೆಂತೆ, ಆನಂತರ 1 ಚಮಚಷ್ಟು ಉದ್ದಿನಬೇಳೆ. ನಿಮಗೆ ಉದ್ದಿನಬೇಳೆ ಅಂತ ಬೇಡ ಅಂತ ಅನ್ನೋರು ಜೀರಿಗೆ ಕೂಡ ಹಾಕ್ಕೋಬೋದು. ಒಂದು 2-3 ಮೆಣಸು ಹಾಕ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡಿ. ಇದು ಏನು ಗೊತ್ತಾ, ಕೆಸುವಿನ ಥರ ಸ್ವಲ್ಪ ತುರಿಸುತ್ತೆ ಇದು ನೋಡಿ. ಇದರ ಕೈಯಲ್ಲಿ ಕಟ್ಟಾಗುವಾಗ ಅದು ನಾರು ಬರೋದಿಲ್ಲ. ಸ್ವಲ್ಪ ಬೆಳೆದಿದ್ದು ತೆಗೆದ್ರೆ ನಾರು ಬರುತ್ತೆ. ಇದು ನಾರು ತೆಗೆಯೋದು ಬೇಡ. ಆಮೇಲೆ ಎಲ್ಲ ಒಟ್ಟಿಗೆ ಹಾಕಿದೆ, ಏನೂ ಆಗಿರಲಿಲ್ಲ, ತುಂಬಾ ಚೆನ್ನಾಗಿ ಬಂತು. ಕೆಸುವಿನ ಥರ ತುರಿಸುತ್ತೆ. ಇದಕ್ಕೆ ಏನು ಗೊತ್ತಾ, ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ, ನಾರ್ಮಲ್ಗಿಂತ ನಾವು ಸ್ವಲ್ಪ ಹುಣಸೆ ಹಣ್ಣನ್ನು ನಾವು ಜಾಸ್ತಿ ಹಾಕ್ಕೊಳ್ಬೇಕು ಅಷ್ಟೇ. ಅದೇ ಹೇಳಿದ್ನಲ್ಲ, ಈ ಗಂಟು ನೋವು ಬರೋರಿಗೆ, ಬೋನು ಸವೆತ ಇರುವವರಿಗೆಲ್ಲ ಇದು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸಲ ಮಾಡ್ತಾ ತಿಂತಾ ಬಂದರೆ ನಮಗೆ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವ್ರು ಏನು ಅಂದರೆ ಇದು ಜಜ್ಜಿ ಬಿಟ್ಟು ನಾವು ಕಾಲು ಮುರಿದೋಗಿರುತ್ತಲ್ಲ, ಕಾಲು ಕೈಯೆಲ್ಲ ಮುರಿದೋಗಿರುವಂತಹ ಜಾಗಕ್ಕೆ ಅದನ್ನ ಪಟ್ಟಿ ಕಟ್ತಾರೆ. ನಂಗೆ ಅದು ಕರೆಕ್ಟ್ ಗೊತ್ತಿಲ್ಲ. ಯಾರಾದರೂ ಗೊತ್ತಿರೋರು ಕಮೆಂಟ್ಸಲ್ಲಿ ತಿಳಿಸಿ ನೋಡಿ. ಆನಂತರ ಎಲ್ಲನೂ ಅದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಬನ್ನಿ. ಸ್ವಲ್ಪ ಇಂಗು ಹಾಕ್ಕೊಳ್ಳಿ, ಅದು ವೀಡಿಯೋ ಎಲ್ಲ ಮಿಸ್ ಆಗಿದೆ. ತೆಂಗಿನಕಾಯಿ, ಇದನ್ನ ಎಲ್ಲ ಹಾಕಿ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಹುಣಸೆ ಬೀಜದಷ್ಟು ದೊಡ್ಡದು ಸಾಕು, ಯಾಕಂದರೆ 1 ಲೋಟೆಯಷ್ಟೇ ಚಟ್ನಿ ಆಗಿರುವಂಥದ್ದು. ಆನಂತರ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿದರೆ ಹಾಗೇ ಬಿಡ್ತು. ಇದನ್ನ ಅನ್ನದ ಜೊತೆ, ದೋಸೆ ಜೊತೆ, ಯಾವುದೇ ತಿಂಡಿ ಜೊತೆ ನಾರ್ಮಲ್ ಚಟ್ನಿ ಥರ ನಾವು ತಿನ್ಬೋದು. ಇದು ತುರಿಸೋದಿಲ್ಲ ಆ ಟೈಮಿಗೆ. ನೋಡಿ, ಮಿಕ್ಸಿಗೆ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ, ಹಾಗೇ ಬಿಡ್ತು. ಈ ಬಳ್ಳಿ ಸಿಕ್ಕಿದಾಗ ಒಂದು ವಯಸ್ಸಾದವರು, ಗಂಟು ನೋವಿದ್ದವರು ಯಾರೂ ಬಿಡಬೇಡಿ. ನೀಟಾಗಿ ಈ ಥರ ಚಟ್ನಿ ಮಾಡಿಕೊಂಡು ತಿನ್ನಿ. ನಾನು ಗಂಜಿ ವೀಡಿಯೋನ ಹಳೆಯ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ಬೇಕಾದ್ರೆ ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ ನಿಮಗೆ. ಆನಂತರ ಅನಂತೇಶ್ವರದ ಉತ್ಸವದ ಬಗ್ಗೆ ನಾನು ನಿಮಗೆ ಹೇಳ್ತಾ ಬರ್ತೇನೆ ನೋಡಿ. ಇದು ಸೋದೆದ್ದು ಗಾಲಿ ಮುಹೂರ್ತ ಅಂತೆ. ನಾಡಿದ್ದು ಹುಣ್ಣಿಮೆ ಅವತ್ತು ತ್ರಿವಿಕ್ರಮ ದೇವರ ರಥೋತ್ಸವ ಇದೆ, ಅದರದ್ದು. ಆಮೇಲೆ ಶಿರೂರು ಸ್ವಾಮಿಗಳು ನೋಡಿ, ಕಳೆದ ಸ್ವಾಮಿಗಳು ಲಕ್ಷ್ಮೀವರ ತೀರ್ಥರು ಕೂಡ ಈ ಶ್ರೀಕರ ಪೂಜೆನ ಮಾಡ್ತಾಯಿದ್ರು. ಶುಕ್ರವಾರ ಸಂಜೆ ಚಾಮರ ಸೇವೆ ಟೈಮಲ್ಲಿ ನಡೆಯುತ್ತೆ. ಅಲ್ಲಿ ಶ್ರೀಕರ ಮೂರ್ತಿ ಇದೆ, ಅಂದರೆ ಬೊಗಸೆ ಹಿಡ್ಕೊಂಡಂತಹ ವಿಷ್ಣು ದೇವರ ಮೂರ್ತಿ. ಅದು ಕಾಲ ಮೇಲೆ ಲಕ್ಷ್ಮಿ, ಆಮೇಲೆ ಬೊಗಸೆ ಹಿಡಿದಂತಹ ಮೂರ್ತಿ. ಅದಕ್ಕೆ ಪೂಜೆ ಮಾಡ್ತಾರೆ ನಮ್ಮ ಯತಿಗಳು. ಈಗ ನೋಡಿ, ಅನಂತೇಶ್ವರ ಉತ್ಸವದ ಕಡೆ ಬರೋಣ. ನೋಡಿ, ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೀವು ನೋಡ್ಕೋತಾ ಬನ್ನಿ. ಅಲ್ಲೇ ಪಕ್ಕದಲ್ಲಿ ಒಬ್ಬರು ಹೂವಿನ ಅಂಗಡಿಯವರು ಇರ್ತಾರೆ, ರವಿ ಅಂತ ಅಂದ್ಬಿಟ್ಟು, ಅವರು ಈ ಅಲಂಕಾರನ ಮಾಡುವಂಥದ್ದು. ನೋಡಿ, ಇದು ಹಗಲು ತೇರು. ದೇವರನ್ನ ರಥಾರೋಹಣ ಅಂತ ಹೇಳ್ತಾರೆ. ಮಧ್ಯಾಹ್ನ ಹೊತ್ತಾಗುತ್ತೆ. ಅದೇ ಸಂಜೆ ಒಂದು 5 ಗಂಟೆ ನಂತರ ರಥೋತ್ಸವ ನಡೆಯುತ್ತೆ. ಪರ್ಯಾಯ ಶ್ರೀಗಳು ಮತ್ತು ಪುತ್ತಿಗೆ ಶ್ರೀಗಳು ನೋಡ್ಬೋದು. ಇದು ನೋಡಿ, ಪಲ್ಲ ಪೂಜೆ, ಅನ್ನದ ರಾಶಿಗೆ ಪೂಜೆ ಎಲ್ಲ ನೀವು ನೋಡ್ಬೋದು ಇಲ್ಲಿ. ಯಾವತ್ತೂ ಅಲ್ಲಿ ಚಂದ್ರಮೌಳೇಶ್ವರ ದೇವರು ಹೊರಟ್ರೆ ಅನಂತೇಶ್ವರ ದೇವರು, ಅನಂತೇಶ್ವರ ದೇವರು ಹೊರಟ್ರೆ ಚಂದ್ರಮೌಳೇಶ್ವರ ದೇವರು, ಜೋಡು ದೇವರು ಅಂತಲೇ ಹೇಳುವಂಥದ್ದು. ಫಸ್ಟು ಒಂದು ರಥ ಬೀದಿಗೆ ಒಂದು 3-4 ಸುತ್ತ ಆದ ನಂತರ ರಥಾರೋಹಣ ಆಗಿ ಅನ್ನದಾನ ಎಲ್ಲ ನಡೆಯುತ್ತೆ. ಸಂಜೆ ಉತ್ಸವ ನಡೆಯುತ್ತೆ, ಇಲ್ಲಿ ನೋಡ್ಬೋದು. ಬ್ರಹ್ಮ ರಥೋತ್ಸವ ಮಾಡ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ರಥ ಕೃಷ್ಣ ಮಠದ್ದು, ಆ್ಯಕ್ಚುಲಿ ರಥ ಬೀದಿ ಅನಂತೇಶ್ವರ ಚಂದ್ರಮೌಳೇಶ್ವರ ದೇವರದ್ದು ಅಂತ ಹೇಳ್ತಾರೆ. ಸಪ್ತೋತ್ಸವ ಆದಾಗಲೂ ಈ ಜೋಡು ದೇವರುಗಳು ಕೃಷ್ಣನ ಜೊತೆ ಹೊರಡ್ತಾರೆ. ಆನಂತರ ಹೂವಿನ ರಥೋತ್ಸವ ನೋಡ್ಬೋದು ನೀವು, ಇಲ್ಲಿ ನಡೆಯುತ್ತದೆ ಅದು. ನೆಕ್ಸ್ಟ್ ಏನು ಗೊತ್ತಾ, ಎಲ್ಲ ತುಂಬ ನಮೂನೆ ಸುತ್ತೆಲ್ಲ ಇರುತ್ತೆ. ಆನಂತರ ಕೃಷ್ಣ ಮಠದಲ್ಲಿ ವಸಂತ ಮಂಟಪದಲ್ಲಿ ಬಂದು ಪೂಜೆನೂ ನಡೆಯುತ್ತೆ ದೇವರಿಗೆ. ನೋಡಿ,
ಇದೆಲ್ಲ ಮಧ್ಯಾಹ್ನದಿದು ನೋಡ್ಬೋದು ನೀವಿಲ್ಲಿ. ಇದು ಸಂಜೆ ರಥೋತ್ಸವ ಟೈಮ್ ಇದ್ದು, ಒಂದು 5-5:30 ಹೊತ್ತಿಗೆ ರಥೋತ್ಸವ ನಡೆಯುತ್ತೆ ಅಲ್ಲಿ. ಯತಿಗಳು ನೋಡಿ ಕೆಲವೊಂದು ಸಲ ರಥನ ಎಳಿತಾರೆ. ಅದು ಬ್ರಹ್ಮರಥ ಆದ ಕಾರಣ ತುಂಬಾ ಜನ ಬೇಕಾಗತ್ತೆ ಅದಕ್ಕೆ. ನಾವು ಎಳೆದಾಗ ಬಾರದ ದೇವರು ಸ್ವಾಮಿಗಳು ಎಳೆದ ತಕ್ಷಣ ಬಂದು ಬಿಡ್ತಾರೆ, ನೋಡ್ಬೋದು. ಇದು ಕೃಷ್ಣ ಮಠದ ವಸಂತ ಮಂಟಪದಲ್ಲಿ ನಡೆಯುವಂಥ ವಸಂತೋತ್ಸವ ನೋಡ್ಬೋದು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ನೋಡಲಿಕ್ಕೆ 2 ಕಣ್ಣು ಸಾಲದು ನೋಡಿ. ಆನಂತರ ನಮ್ಮ ಆತ್ಮೀಯರೊಬ್ಬರ ಮನೆಯಲ್ಲಿ ನಡೆದ ಕಟ್ಟೆ ಪೂಜೆ. ಈ ದೇವರು ಕೊಡಿ ಏರಿ ಅಂದರೆ ಧ್ವಜಾರೋಹಣ ಆಗಿ ಧ್ವಜ ಅವರೋಹಣ ಆಗುವ ತನಕ ಬೇರೆ ಬೇರೆ ಕಡೆ ಕರೆದ ಕಡೆ ಎಲ್ಲ ಹೋಗಿ ದೇವರಿಗೆ ಪೂಜೆ ಮಾಡ್ತಾರೆ ನೋಡಿ. ದೇವರಿಗೆ ತೆಂಗಿನಕಾಯಿ ಇಟ್ಟು, ಅದು ಪೂರ್ಣ ಫಲ ತಾನೆ, ದೇವರಿಗೆ ಒಂದು ಅಭಿವಂದನೆ ತರಿಸೋದು ನೋಡ್ಬೋದು ನೋಡಿ. ದೇವರು ಹೊತ್ಕೊಂಡವ್ರು ಬಂದವರ ಕಾಲನ್ನು ತೊಳೆದು ಒಳಗೆ ಹೋಗಿ ಪೂಜೆ ಎಲ್ಲ ನಡೆಸ್ತಾರೆ. ನೀವು ಅದನ್ನ ನೋಡ್ಕೋತಾ ಬನ್ನಿ. ಒಂದು ವರ್ಷ ಇದು ಮಾಡ್ತು ಅಂತಂದರೆ ವರ್ಷ ನಾವು ಮಾಡಬೇಕು ಅಂತ ಹೇಳ್ತಾರೆ ಈ ಕಟ್ಟೆ ಪೂಜೆನ ನೋಡಿ. ಅವರ ಮನೆಯಲ್ಲಿ ದೇವರು ಕೂತು ಪೂಜೆ ಆಗ್ತಿರೋದನ್ನು ನೀವು ನೋಡ್ಕೋತಾ ಬನ್ನಿ. ಪೂಜೆ ನೋಡ್ಕೊಂಡು ಬಂದರೆ ತಾನೆ. ಕಳೆದ ವರ್ಷ ನನ್ನ ಮಗಂದು ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಅದಕ್ಕೆ ರಾಡ್ ಹಾಕ್ಸಿದ್ರು. ಅದನ್ನ ಆಪ್ರೇಷನ್ ಮಾಡಿ ಈ ವರ್ಷ ತೆಗೆದ್ರು. ಆದ ಕಾರಣ ನನಗೆ ವೀಡಿಯೋ ಜಾಸ್ತಿ ಹಾಕಲಿಕ್ಕೆ ಆಗಲಿಲ್ಲ. ಭೋಜನ ಶಾಲೆಯ ನೆಲದ ಊಟನ ನೋಡ್ಕೋತಾ ಬನ್ನಿ. ಆನಂತರ ಇವತ್ತೊಂದು ಮೀಲ್ ಪ್ಲ್ಯಾನ್ ತೊಗೊಂಡ್ಬಂದಿದ್ದೀನಿ. ಸಿಂಪಲ್ ಆಗಿರುವಂಥ ಮೀಲ್ ಪ್ಲ್ಯಾನು ನೋಡಿ. ಅನ್ನ ಡೈರೆಕ್ಟಾಗಿ ಬೇಯಕ್ಕಿಟ್ಟಿದ್ದೀನಿ ನೋಡ್ಬೋದು. ಆನಂತರ ಒಂದು ತೋವೆ ಮಾಡೋಣ. ಹೆಸರು ಬೇಳೆನ ಬೇಯಕ್ಕಿಟ್ಟಿದ್ದೀನಿ. ಅದನ್ನ ಸ್ಟವ್ ಚೇಂಜ್ ಮಾಡಿಬಿಟ್ಟು ಹೆಸರು ಬೇಳೆನ ಬೇಯಕ್ಕಿಟ್ಟಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ಅದು ಬೆಂದಾಗ, ಅದು ಬೆಂದಿದೆ ಆ್ಯಕ್ಚುಲಿ. ಅದಕ್ಕೆ ಮಸಾಲೆ ಎಲ್ಲ ಅಂದರೆ ಕಟ್ಸಾರು ಮಾಡೋಣ. ತುಂಬಾ ಚೆನ್ನಾಗಾಗುತ್ತೆ ಈ ಕಟ್ಸಾರು. ಯಾರಿಗೆ ಏನು ಗೊತ್ತಾ, ಈ ಮಸಾಲೆ ಜಾಸ್ತಿ ಬೇಡ, ಸಿಂಪಲಾಗಿ ಅಡಿಗೆ ಬೇಕು, ಬೇಗ ಬೇಗ ಆಗಬೇಕು ಅನ್ನೋ ನೋಡಿ ಈ ಥರ ಅಡಿಗೆನ ಮಾಡ್ಕೋಬೋದು. ಹೆಸರು ಬೇಳೆಗೆ ನೀಟಾಗಿ 3 ಸಲ ತೊಳೆದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ತುಪ್ಪ ಹಾಕಿ ಬೇಯಕ್ಕಿಟ್ಬಿಡಿ. ಶುಂಠಿ, ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು, ಇಂಗು, ಉಪ್ಪು ಇಷ್ಟು ಹಾಕಿ ನೀಟಾಗಿ ಕುದಿಸಿ ಅದನ್ನ ನೀಟಾಗಿ ಬೇಯಲಿ. ಆನಂತರ ಅದಕ್ಕೆ ನಿಂಬೆಹಣ್ಣು, ಆನಂತರ ಜೀರಿಗೆ, ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು ನಮ್ಮ ಸಾರು. ನಿಂಬೆಹಣ್ಣು ಎಷ್ಟು ಬೇಕಾದ್ರೂ ಹಾಕೋಬೋದು. 1 ನಿಂಬೆಹಣ್ಣು ಆರಾಮ್ಸೆ ಹಾಕೋಬೋದು. ಇದಂತೂ ಭಾಳ ಟೇಸ್ಟ್ ಕೊಡುವಂತಹ ಒಂದು ಸಾರು. ಇದಕ್ಕೆ ಆ್ಯಕ್ಚುಲಿ ಸ್ವಲ್ಪ ನಿಮಗೆ ಇಷ್ಟ ಇದ್ದರೆ ಸೆಂಡಿಗೆ ಅಥವಾ ಹಪ್ಪಳ ಇದ್ದರೆ ಸ್ವಲ್ಪ ಖಾರ ಖಾರ ಸೆಂಡಿಗೆ ಇದ್ದರೆ ತುಂಬ ಚೆಂದಾಗುತ್ತೆ ಇದಕ್ಕೆ ನೋಡಿ. ನಿಂಬೆಹಣ್ಣು ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣು ಹಾಕ್ಕೊಳ್ಬೇಕು. ಆನಂತರ ಒಂದು ಚಿಕ್ಕ ಪಾಯಸ ಮಾಡೋಣ ಅಂತ. ನಿನ್ನೆ ಭೋಜನ ಶಾಲೆಯಲ್ಲಿ ಹಾಲಿನ ಪಾಯಸ ಇತ್ತು, ಅದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ. ಹಾಲು ಫಸ್ಟು ಕುದಿಯೋಕ್ಕಿಟ್ಟಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ಕುದ್ದ ತಕ್ಷಣ ಅದಕ್ಕೆ ನೋಡಿ ಒಂದು 5 ಚಮಚೆ ಹಾಕ್ಕೊಂಡಿದ್ದೆ ನಾನು ಸಕ್ಕರೆ. ಯಾಕೋ ಕಡಿಮೆ ಆಗುತ್ತೆ ಅನಿಸುತ್ತೆ, ಮತ್ತೊಂದು 4 ಚಮಚೆ ಆನಂತರ ಹಾಕ್ಕೊಂಡೆ. ಈ ವಿಡಿಯೋಲಿ ನೋಡ್ಬೋದು ನೀವು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಹಾಲಿನ ಪುಡಿ ಇದ್ದಲ್ಲ ಅದನ್ನ ಹಾಕಿ ಕರಗಿಸ್ಕೊಳ್ಳಿ. ನಿಮಗೆ ಟೈಮ್ ಇದೆ ಅಂತಂದರೆ ಹಾಲಲ್ಲಿ ನೀವು ಇದು ಅಕ್ಕಿನ ಹಾಕಿ ಬೇಯಿಸ್ಕೊಂಡು ಪಾಯಸ ಕೂಡ ಮಾಡ್ಬೋದು. ಅದು ಸ್ವಲ್ಪ ಟೈಮ್ ಟೇಕಿಂಗ್ ಆದ ಕಾರಣ ನಾನು ಈ ಥರ ಮಾಡ್ತೀನಿ ನೋಡಿ. ಒಂದು 3 ಚಮಚೆಯಷ್ಟು ಹಾಲಿನ ಪುಡಿ ಹಾಕಿದ್ದೀನಿ. ನನಗೆ ಇದರಲ್ಲಿ ಸಾಧಾರಣ ಒಂದು 3 ಕಪ್ಪಷ್ಟು, ನನ್ನ ಅಳತೆಯಲ್ಲಿ 3ರಿಂದ 4 ಕಪ್ಪಷ್ಟು ಪಾಯಸ ಆಗಿದೆ. ಇದನ್ನ ಚೆಂದ ಕುದಿಯಕ್ಕೆ ಬಿಡಿ, ಅದು ಸ್ವಲ್ಪ ದಪ್ಪ ಆಗುತ್ತೆ. ಆವಾಗ ಅದಕ್ಕೆ ಬಾದಾಮಿಯನ್ನು ನನ್ನ ಹತ್ರ ಸ್ಲೈಸರ್ ಇದೆಯಲ್ಲ ಅದರಲ್ಲಿ ಬಾದಾಮಿನ ಮತ್ತು ಗೋಡಂಬಿನ ಸ್ಲೈಸ್ ಮಾಡಿ ಹಾಕ್ಕೊಂಡೆ, ನೀವು ನೋಡ್ಬೋದು ಇಲ್ಲಿ. ಸ್ವಲ್ಪ ಕೇಸರಿ ಕೊನೆಗೆ ಹಾಕಿದ್ರು ನಡೆಯುತ್ತೆ.
ಮನೆಗೆ ಯಾರೋ ಬಂದಿದ್ರು, ಸುಮ್ಮನೆ ಏನಕ್ಕೆ ಕಳಿಸೋದು ಅಂತಂದ್ಬಿಟ್ಟು ಈ ಥರ ಪಾಯಸ ಮಾಡಿದೆ ನಾನು. ಈಗ ಮಗನಿಗೆ ಆಪ್ರೇಷನ್ ಆದ್ಕೊಂಡು ಎಲ್ಲೂ ಹೋಗ್ಲಿಕ್ಕಿರೋದಿಲ್ಲಲ್ಲ, ಇಂಥದ್ದು ತಿನ್ನೋಕ್ಕೆ ಸ್ವಲ್ಪ ಆಸೆ ಪಡ್ತಾರೆ. ನೋಡಿ, ಅನ್ನನ ನೀಟಾಗಿ ನುರಿಯಿರಿ, ನುರಿದು ಆ ಕುದ್ದಂಥ ಹಾಲನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಅನ್ನ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ನನಗೂ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಆಮೇಲೆ ಸ್ವಲ್ಪ ಹಾಕ್ಕೊಂಡೆ. ನೋಡಿ, ಈ ಥರ ತುಂಬ ಸುಲಭದಲ್ಲಿ ಟೇಸ್ಟಿಯಾದ ಪಾಯಸ ಮಾಡ್ಬೋದು. ಇದಕ್ಕೆ ನೀವು ಏಲಕ್ಕಿನೂ ಹಾಕ್ಕೊಳ್ಬೋದು, ಅಥವಾ ನಾನು ಏನು ಮಾಡಿದ್ದೀನಿ ಗೊತ್ತಾ, ವೆನಿಲಾ ಎಸೆನ್ಸ್ ನೋಡಿ, ಅನ್ನ ಹಾಕ್ಕೊಂಡೆ, ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡೆ. ಒಂಥರ ಐಸ್ ಕ್ರೀಮ್ ಫ್ಲೇವರ್ ಕೊಡುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ದೇವರ ನೈವೇದ್ಯಕ್ಕಾಗುವಾಗ ನಾವು ಎಸೆನ್ಸ್ ಎಲ್ಲ ಹಾಕಲಿಕ್ಕೆ ಹೋಗೋದಿಲ್ಲ, ನಾವೇ ಮಾಡ್ಕೋಬೇಕಿದ್ರೆ ನಾವು ಈ ಥರ ಎಸೆನ್ಸ್ ಹಾಕ್ಕೊಂಡು ನೋಡಿ, ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ದ್ರಾಕ್ಷಿ ಗೋಡಂಬಿನ ಸ್ಲೈಸ್ ಮಾಡಿಕೊಂಡು, ಸಕ್ಕರೆ ಸ್ವಲ್ಪ ಕಡಿಮೆ ಇತ್ತು ಅಂತ ಹಾಕ್ಕೊಂಡೆ. ಆನಂತರ ಕೇಸರಿ ದಳಗಳನ್ನು ಒಂದು 4 ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಯಸ ರೆಡಿಯಾಗಿಬಿಡುತ್ತೆ. ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಆ ವೆನಿಲಾ ಎಸೆನ್ಸ್ ಹಾಕಿದ ಕಾರಣ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಆನಂತರ ಒಂದು ಸಲಾಡ್ ಮಾಡೋಣ. ನೆಲಗಡಲೆನ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ. ಅದಕ್ಕೆ ನೋಡಿ, ಸೌತೆಕಾಯಿ, ಮೊಳಕೆ ಬರೆಸಿದಂಥ ಹೆಸರು ಕಾಳು, ಕ್ಯಾರೆಟು ಎಲ್ಲ ಹಾಕಿ, ಸ್ವಲ್ಪ ಪೆಪ್ಪರ್ ಪುಡಿ, ಜೀರಿಗೆ ಪುಡಿ, ನಂತರ ಬ್ಲ್ಯಾಕ್ ಸಾಲ್ಟ್, ಇಷ್ಟೇ ನಾನು ಹಾಕ್ಕೊಂಡಿರುವಂಥದ್ದು. ನಿಮಗೆ ಬೇಕಂದರೆ ಇದಕ್ಕೆ ನೋಡಿ ಲಿಂಬೆಹಣ್ಣು, ಟೊಮೆಟೊ ಎಲ್ಲನೂ ಹಾಕ್ಕೊಳ್ಬೋದು. ನಿಮಗೆ ಯಾವ ಥರ ಅನುಕೂಲ ಉಂಟು ಆ ಥರ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ಬಟ್ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಹಾಕೋದನ್ನು ಮರಿಬೇಡಿ, ಅದ್ಭುತವಾಗಿ ಬರುತ್ತೆ ಅದು. ಬೇರೆ ಬೇರೆ ವೆರೈಟಿಯಲ್ಲಿ ನಾವು ಸಲಾಡ್ ಮಾಡ್ಬೋದು. ಈ ಸೆಕೆ ಸ್ಟಾರ್ಟ್ ಆಯ್ತು ನೋಡಿ. ಇನ್ನು ಬೇಯಿಸಿದ್ದೆಲ್ಲ ಬೇಡ ಅನಿಸುತ್ತೆ, ಸ್ವಲ್ಪ ತರಕಾರಿಗಳೆಲ್ಲ ಬೇಕು ಅಂತ ಅನಿಸುತ್ತೆ ನೋಡಿ. ಸಾರು, ಪಾಯಸ, ಕೋಸಂಬರಿ, ಉಪ್ಪಿನಕಾಯಿ, ಬೆಳಗ್ಗೆದು ಚಿತ್ರಾನ್ನ ಸ್ವಲ್ಪ ಅದನ್ನೂ ಸರ್ವ್ ಮಾಡ್ಕೊಂಡಿದ್ದೀನಿ. ಆನಂತರ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡೋದನ್ನು ಮರಿಬೇಡಿ, ತುಂಬಾ ಚೆನ್ನಾಗಾಗತ್ತೆ ನೋಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಅಸ್ಥಿ ಶೃಂಖಲನ ಮರಿಬೇಡಿ.